ಸತ್ಯ ವಚನ, ಭೂಮಿಗೆ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಇವತ್ತಿನ ದಿನದ ಈ ಪ್ರಾರ್ಥನೆಯನ್ನು ಧ್ಯಾನವನ್ನು ನಾವು ಆರಂಭ ಮಾಡೋಣ. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 3 ವಾಕ್ಯ 11ರಿಂದ 16 ತನಕ. ಪೇತ್ರನ ಪ್ರವಚನ. ಸೊಲೊಮೋನನ ಮಂಟಪದಲ್ಲಿ ಪೇತ್ರ ಮತ್ತು ಯೋಹಾನರ ಜೊತೆ ಆ ಭಿಕ್ಷುಕನು ಇನ್ನೂ ನಿಂತಿದ್ದನು. ಆಶ್ಚರ್ಯಭರಿತರಾದ ಜನರು ಅಲ್ಲಿಗೆ ಓಡಿ ಬಂದರು. ಇದನ್ನು ನೋಡಿ ಪೇತ್ರನು ಇಂತೆಂದನು, ಇಸ್ರಾಯೇಲಿನ ಜನರೇ, ಈ ಘಟನೆಯಿಂದ ನೀವೇಕೆ ಆಶ್ಚರ್ಯಚಕಿತರಾಗಿದ್ದೀರಿ? ನಮ್ಮನ್ನೇಕೆ ಎವೆಯಿಕ್ಕದೆ ನೋಡುತ್ತಿದ್ದೀರಿ? ನಮ್ಮ ಸ್ವಂತ ಶಕ್ತಿಯಿಂದಾಗಲಿ ಭಕ್ತಿಯಿಂದಾಗಲಿ ಈ ಮನುಷ್ಯನು ನಡೆಯುವಂತೆ ನಾವು ಮಾಡಿದೆವೆಂದು ಭಾವಿಸುತ್ತೀರೋ? ಪಿತಾಮಹ ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ದೇವರು, ಅಂದರೆ ನಮ್ಮ ಪೂರ್ವಜರ ದೇವರು, ತಮ್ಮ ದಾಸ ಯೇಸುವಿನ ಮಹಿಮೆಯನ್ನು ಬೆಳಗಿಸಿದ್ದಾರೆ. ನೀವಾದರೂ ಅವರನ್ನು ಅಧಿಕಾರಿಗಳ ಕೈಗೊಪ್ಪಿಸಿದ್ದೀರಿ. ರಾಜ್ಯಪಾಲ ಪಿಲಾತನು ಅವರನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದಾಗ ಕೂಡ ಅವನ ಸಮ್ಮುಖದಲ್ಲೇ ಅವರನ್ನು ಧಿಕ್ಕರಿಸಿದಿರಿ. ಯೇಸು ಪುನೀತರು ಹಾಗೂ ಸತ್ಯ ಸ್ವರೂಪರು, ಆದರೂ ನೀವು ಅವರನ್ನು ನಿರಾಕರಿಸಿ ಒಬ್ಬ ಕೊಲೆಗಡುಕನನ್ನೇ ನಿಮಗೆ ಬಿಟ್ಟು ಕೊಡುವಂತೆ ಪಿಲಾತನನ್ನು ಬೇಡಿಕೊಂಡಿರಿ. ಜೀವದೊಡೆಯನನ್ನು ನೀವು ಕೊಂದು ಹಾಕಿದಿರಿ. ದೇವರು ಅವರನ್ನು ಪುನರುತ್ಥಾನಗೊಳಿಸಿದರು. ಇದಕ್ಕೆ ನಾವೇ ಸಾಕ್ಷಿಗಳು. ನಿಮ್ಮ ಕಣ್ಣೆದುರಿಗಿರುವ ಈ ಮನುಷ್ಯನು ಯಾರೆಂದು ನಿಮಗೆ ಗೊತ್ತಿದೆ. ಯೇಸುವಿನ ನಾಮದಿಂದಲೇ, ಆ ನಾಮದ ಮೇಲಿಟ್ಟ ವಿಶ್ವಾಸದಿಂದಲೇ ಈತನು ಶಕ್ತಿ ಪಡೆದಿದ್ದಾನೆ. ಯೇಸುವಿನಲ್ಲಿಟ್ಟ ಆ ವಿಶ್ವಾಸವೇ ಈತನಿಗೆ ನೀವೇ ನೋಡುವಂತೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿದೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಮೇಲೆ ಅಸೂಯೆ ಪಟ್ಟಂತ ಜನರು ಏನೋ ಒಂದು ಆರೋಪವನ್ನು ಅವರ ತಲೆ ಮೇಲೆ ಹೊರಿಸಿ ಶಿಲುಬೆ ಮರಣವನ್ನು ಅವರಿಗೆ ಕೊಡಿಸಿ ಇನ್ನೇನು ನಾವು ಜಯಶಾಲಿಗಳಾದೆವು ಅಂತ ಯೋಚಿಸಬೇಕಿದ್ರೆ ದೇವರ ದಾರಿ ಇನ್ನೊಂದೇ. ದೇವರು ಕೆಲಸ ಮಾಡ್ತಾರೆ. ಅವರಿಗೆ ಬೇಕಾದಷ್ಟು ದಾರಿಗಳಿವೆ. ಮನುಷ್ಯನು ಒಂದು ಬಾಗಿಲನ್ನು ಮುಚ್ಚಿದರೆ ದೇವರು ಹಿಂದಿನಿಂದ ಇನ್ನೊಂದು ಬಾಗಿಲನ್ನು ತೆರೆಯುತ್ತಾರೆ. ಯೇಸು ಸ್ವಾಮಿ ಮರಣ ಹೊಂದಿದರು, ಆದರೆ ಅವರು ಜೀವಿಸುವುದನ್ನು ನಿಲ್ಲಿಸಲಿಲ್ಲ. ಅವರು ಜೀವಿಸ್ತಾರೆ. ಯಾಕಂತ ಹೇಳಿದ್ರೆ ಮರಣದಿಂದ ಎದ್ದಿದ್ದಾರೆ. ಅವರು ಜೀವಿಸ್ತಾರೆ. ಪ್ರತಿಯೊಬ್ಬರಲ್ಲೂ ಯಾರೆಲ್ಲರೂ ಕೂಡ ವಿಶ್ವಾಸಿಗಳು ಯೇಸು ಸ್ವಾಮಿಯನ್ನು ವಿಶ್ವಾಸಿಸುತ್ತಾರೋ ಅವರಲ್ಲಿ ಯೇಸು ಸ್ವಾಮಿ ಜೀವಿಸುತ್ತಾರೆ. ಅದಕ್ಕೆ ಪುರಾವೆ ಸಾಕ್ಷಿಗಳು. ಪೇತ್ರ ಮತ್ತು ಯೋಹಾನ ಆ ಕುಂಟನನ್ನು ನಡೆದಾಡುವಂತೆ ಮಾಡಿದರು ಅಂತ ಹೇಳಿದರೆ ಯೇಸು ಸ್ವಾಮಿಯ ಆ ನಾಮಕ್ಕೆ ಅಷ್ಟು ಶಕ್ತಿ ಉಂಟು. ಮರಣದೊಂದಿಗೆ, ಶಿಲುಬೆ ಮರಣದೊಂದಿಗೆ ಯೇಸು ಸ್ವಾಮಿ ಅವರ ಜೀವನ, ಅವರ ವಿಮೋಚನಾ ಕಾರ್ಯ ಅದು ನಿಂತು ಹೋಗಿಲ್ಲ, ಮುಂದುವರಿತಾ ಹೋಗ್ತಾ ಉಂಟು.
ಮುಂದುವರಿತಾ ಹೋಗ್ತಾ ಉಂಟು. ಆ ಕುಂಟನನ್ನು ನಡೆದಾಡುವಂತೆ ಮಾಡುವಂತೆ ಆ ಕುಂಟನು ಅವರ ಜೊತೆಗೆ ದೇವಾಲಯದ ಒಳಗೆ ಬಂದಾಗ ಆತನು ಕೂಡ ಬಂದನು. ಅದರ ಪರಿಣಾಮ ನಾವು ನೋಡ್ತೇವೆ. ಆತನು ಒಳಗೆ ಹೋಗಿ ಅಲ್ಲಿ ಎಲ್ಲರ ಮುಂದೆ ನಿಂತುಕೊಂಡು ಕುಣಿದಾಡುವಾಗ ಜನರೆಲ್ಲ ನೋಡಿ ಬೆಕ್ಕು ಬೆರಗಾದರು. ಈ ಕುಂಟ ದೇವಾಲಯದ ಹೊರಗಿರುವವನು, ಭಿಕ್ಷೆ ಬೇಡುತ್ತಿರುವವನು ಇಲ್ಲಿ ಇವತ್ತು ನಡೀತಾನೆ. ಯಾರಿಗೆ ಆಶ್ಚರ್ಯ ಆಗುವುದಿಲ್ಲ ಪ್ರಿಯರೇ? ಯಾರಿಗೆ ಆಶ್ಚರ್ಯ ಆಗುವುದಿಲ್ಲ? ಹುಟ್ಟು ಕುಂಟನೊಬ್ಬನು ಎದ್ದು ನಡೆದಾಡುವುದು, ಸಂತೋಷದಿಂದ ದೇವರನ್ನ ಹರಸುದ ಅಂತ ಹೇಳಿದ್ರೆ ಅದನ್ನು ನೋಡಿ ಯಾರಿಗೆ ಆಶ್ಚರ್ಯ ಆಗುವುದಿಲ್ಲ? ಅದರ ಜೊತೆಗೆ ಒಂದು ಪ್ರಶ್ನೆ ಕೂಡ ಬರ್ತದೆ. ಆ ಪ್ರಶ್ನೆ ಏನಂತ ಹೇಳಿದ್ರೆ, ಈತನನ್ನು ಗುಣಪಡಿಸಿದವರು ಯಾರು? ಇಂಥ ಪ್ರಶ್ನೆ ಬಂದೇ ಬರ್ತದೆ. ಯಾಕಂತ ಹೇಳಿದ್ರೆ ಈತನು ಯಾವುದೇ ಒಂದು ಕಾಯಿಲೆಯಿಂದ ಕುಂಟನಾದವನಲ್ಲ. ಒಂದಲ್ಲ ಇನ್ನೊಂದು ದಿನ ಆತನು ಸರಿಪಡಿಸಬಹುದು. ಹಾಗಲ್ಲ, ಹುಟ್ಟು ಕುಂಟನು. ಆಗ ಪೇತ್ರ ಮತ್ತು ಯೋಹಾನ ನೋಡ್ತಾರೆ ಜನರು ತಮ್ಮತ್ತ ಓಡಿ ಬರುವುದನ್ನು. ಅವರು ಅವಕಾಶವನ್ನು ಬಳಸ್ತಾರೆ. ಅವರು ಹೇಳ್ತಾರೆ, ಪ್ರಿಯ ಜನರೇ, ಯಾಕಾಗಿ ನೀವು ಇಷ್ಟೊಂದು ಆಶ್ಚರ್ಯಪಟ್ಟಿದ್ದೀರಿ? ನಮ್ಮನ್ನೇ ನೋಡ್ತೀರಿ ಯಾಕೆ? ಅವರಿಗೆ ತಿಳಿದಿತ್ತು, ಜನರಿಗೆ ಕೂಡ ತಿಳಿದಿತ್ತು ಈ ಹುಟ್ಟು ಕುಂಟನು ಹೇಗೆ ಗುಣಮುಖನಾದನಂತ ಹೇಳಿಕೊಂಡು. ಜನರು ಭಾವಿಸಿದವರು ಏನಂತ ಹೇಳಿದ್ರೆ, ಪೇತ್ರ ಮತ್ತು ಯೋಹಾನ ಆತನನ್ನು ಗುಣಪಡಿಸಿದ್ದಾರೆ ಅಂತ ಹೇಳಿಕೊಂಡು. ನಾವು ಪ್ರೇಷಿತರ ಕಾರ್ಯಕಲಾಪಗಳು ಅಲ್ಲಿ ಮುಂದಕ್ಕೆ ಓದುತ್ತಾ ಹೋದ್ರೆ ನಮಗೆ ತಿಳಿಯುತ್ತದೆ. ಪೌಲ ಮತ್ತು ಬಾರ್ನಬಾಸರು ಅವರು ಒಂದು ಪವಾಡ ಮಾಡಿದಾಗ, ಭೂತ ದೆವ್ವ ಹಿಡಿದಂತ ಓರ್ವ ಬಾಲಕಿಯನ್ನು ಗುಣಪಡಿಸಿದಾಗ ಜನರೆಲ್ಲರೂ ಓಡಿ ಬಂದು ಅವರನ್ನು ದೇವರಂತೆ ಕಂಡರು. ಈಗ ದೇವಾಲಯದ ಒಳಗೆ ಪೇತ್ರ ಮತ್ತು ಯೋಹಾನ ಇರುವಾಗ, ಹುಟ್ಟುಕುಂಟ ನಡೆದುಕೊಂಡು ಬರುತ್ತಿರುವಾಗ, ನಲಿದಾಡಿಕೊಂಡು ಬರುವಾಗ ಜನರು ಕೂಡ ಪೇತ್ರ ಮತ್ತು ಯೋಹಾನರನ್ನು ಸಾಮಾನ್ಯ ದೃಷ್ಟಿಯಲ್ಲಿ ಕಾಣಲಿಲ್ಲ. ಅವರ ಮನಸ್ಸಿನಲ್ಲಿ ಕೂಡ ಈ ಪೇತ್ರ ಮತ್ತು ಯೋಹಾನ ಅಸಾಮಾನ್ಯ ಜನರಂತ ಅವರಿಗೆ ಭಾಸವಾಯಿತು. ಅದಕ್ಕಾಗಿ ಪೇತ್ರ ಕೇಳ್ತಾನೆ ಅವರ ಹತ್ರ, ಯಾಕಾಗಿ ನೀವು ನಮ್ಮನ್ನು ನೋಡ್ತೀರಿ? ನೀವೇನು ಪರಿಗಣಿಸ್ತೀರೋ ನಾವು ಆತನನ್ನು ಗುಣಪಡಿಸಿದ್ದೇವಂತ? ಅಲ್ಲ, ನಾವಲ್ಲ, ಯೇಸು ಸ್ವಾಮಿಯ ನಾಮದಲ್ಲಿ ಆತನು ಗುಣ ಹೊಂದಿದನು. ಅದಕ್ಕಾಗಿ ಕೃತಜ್ಞತೆಗಳು, ಮಹಿಮೆ ಯಾರಿಗೆ ಅದು ಸಲ್ಲಬೇಕು? ಕರ್ತ ದೇವರಿಗೆ, ಯೇಸು ಸ್ವಾಮಿಗೆ ಸಲ್ಲಬೇಕು. ಇನ್ಯಾರಾದರೂ ಅವರ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ದರು? ಅವರು ಹೇಳ್ತಿದ್ದರು, ನೋಡಿ ಏನು ಮಾಡಿದ್ದೇವೆ ನೀವು, ನಾವೇನು ಮಾಡಿದ್ದೇವೆ ಅಂತ ನೋಡಿ ಅಂತ ಹೇಳ್ತಿದ್ರು. ಅದರ ಕ್ರೆಡಿಟ್ ಅವರು ಬಳಸಿಕೊಳ್ತಿದ್ದರು. ತುಂಬ ಜನ ಇವತ್ತು ಹಾಗೆ ಮಾಡ್ತಾರೆ, ಯೇಸು ಸ್ವಾಮಿಯನ್ನು ಬಳಸಿಕೊಳ್ತಾರೆ ಪ್ರಿಯರೇ. ಅದಕ್ಕಾಗಿ ನಾವು ಜಾಗ್ರತೆಯಿಂದ ಇರಬೇಕು. ಜನರು ಯೇಸು ಸ್ವಾಮಿಯನ್ನು ಬಳಸಿಕೊಳ್ತಾರೆ ಏನು ಮಾಡಲಿಕ್ಕೆ? ತಮ್ಮ ಸಂಪಾದನೆಯನ್ನು ಹೆಚ್ಚಿಸಲಿಕ್ಕೆ, ತಮ್ಮ ಆಸ್ತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಜನರು ಯೇಸು ಸ್ವಾಮಿಯನ್ನು ಬಳಸಿಕೊಳ್ತಾರೆ. ಯಾರಿಗೆ ಮಹಿಮೆ ಸಲ್ಲಬೇಕು? ಯೇಸು ಸ್ವಾಮಿಯ ನಾಮದಲ್ಲಿ ಒಂದು ವೇಳೆ ಒಳಿತಾಗಿದ್ರೆ ಅದರ ಮಹಿಮೆ ಯೇಸು ಸ್ವಾಮಿಗೆ ಸಲ್ಲಬೇಕು, ನಮಗಲ್ಲ. ನನ್ನ ಮಿತ್ರರೊಬ್ಬರು ಹೇಳುತ್ತಿದ್ದಂಥ ಒಂದು ಘಟನೆ ನನ್ನ ನೆನಪಿಗೆ ಬರ್ತದೆ. ಅವರೊಬ್ಬ ಉತ್ತಮ ವಾಗ್ಮಿ, ಪ್ರವಚನ ಮಾಡುವವರು. ಆರಂಭಿಕ ದಿನಗಳು ಅವರು ಈ ತರಬೇತಿಯನ್ನು ಪಡೆದಿದ್ದರು. ಅವರು ಮಾಡುವಂಥ ಪ್ರವಚನವನ್ನು ಕಂಡುಕೊಂಡು ಜನರು ಪ್ರವಚನ ಆದಮೇಲೆ ಬಂದು ಅವರ ಕೈಕುಲುಕಿಸಿ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು, ನೀನು ಒಳ್ಳೆಯ ರೀತಿಯಲ್ಲಿ ಪ್ರವಚನ ಮಾಡ್ತೀಯ ಅಂತ ಹೇಳಿದರಂತೆ. ಸ್ವಲ್ಪ ತುಸು ದೂರದಲ್ಲಿ ಗುರುಗಳಿದ್ದರು, ಅವರವರಿಗೆ ತರಬೇತಿಯನ್ನು ನೀಡ್ತಿದ್ದರು. ಜನರು ಹೋದ ಮೇಲೆ ಅವರು ಕರೆದು ಕೇಳಿದರಂತೆ, ಏನು ಹೇಳಿದರು ಆ ಜನರು ಬಂದು ನಿಮ್ಮ ಹತ್ರ? ಅದಕ್ಕೆ ಆ ಪ್ರವಚನಕಾರ ಹೇಳಿದ್ದಾನೆ ಅಂತ ಹೇಳಿದರೆ ನಿಜವಾದಂಥ ಘಟನೆ, ನಡೆದಂಥ ಘಟನೆ. ಜನರು ಹೇಳಿದರು, ನೀನು ಒಳ್ಳೆ ಪ್ರವಚನ ಮಾಡ್ತೀಯ ಅಂತ ಹೇಳಿದರು. ಆಗ ಗುರುಗಳು ಹಿರಿಯರು ಕೇಳಿದರು, ನೀನು ಹೇಳಿದಿ ಏನಂತ ಹೇಳಿದೆ? ನಾನು ಹೇಳಿದೆ ಥ್ಯಾಂಕ್ಸ್ ಅಂತ ಹೇಳಿದೆ. ಆ ಹಿರಿಯ ಗುರುಗಳು ಈ ಯುವ ಪ್ರವಚನಕಾರರಿಗೆ ಹೇಳಿದರಂತೆ,
ಏನು ಹೇಳಿದೆ ನೀನು ಥ್ಯಾಂಕ್ಸ್ ಅಂತ? ಏನು ಥ್ಯಾಂಕ್ಸ್? ನೀನು ಹೇಳಬೇಕೇನಂತ ಹೇಳಿದ್ರೆ ಕೃತಜ್ಞತೆ ದೇವರಿಗೆ ಸಲ್ಲಲಿ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ನೀನು ಮಾಡಿದಂಥ ಪ್ರವಚನ ದೇವರ ವಾಕ್ಯವನ್ನು ನೀವು ಪ್ರವಚನ ಮಾಡಿದ್ದೀಯ. ನಿನಗೆ ಶಕ್ತಿ ಕೊಟ್ಟವರು ಯಾರು? ದೇವರು. ಅದಕ್ಕಾಗಿ ನೀನು ಒಂದು ವೇಳೆ ದೇವರ ಶಕ್ತಿಯಿಂದ ಪ್ರವಚನ ಮಾಡಿದ್ದರೆ, ದೇವರ ಕೃಪೆಯಿಂದ ನೀನು ದೇವರ ಮಾತನ್ನು ಪ್ರಕಟಿಸಿದ್ದರೆ ಅದರ ಮಹಿಮೆ ನಿನಗಲ್ಲ, ನೀನು ದೇವರಿಗೆ ಸಲ್ಲಿಸಬೇಕು, ಜನರಿಗೆ ಕೂಡ ಹೇಳಬೇಕು ಅಂತ ಹೇಳಿದ್ರು. ಅನೇಕ ಬಾರಿ ಏನಾಗ್ತದೆ, ನಮ್ಮ ಸುತ್ತಮುತ್ತಲೂ ಅನೇಕ ಜನ ಪ್ರವಚನ ಮಾಡ್ತಾರೆ, ಅದರ ಹಿರಿಮೆಯನ್ನು ಅದರ ಕ್ರೆಡಿಟ್ ಅನ್ನು ತಾವೇ ಇಟ್ಟುಕೊಳ್ತಾರೆ. ಪೇತ್ರ ಮತ್ತು ಯೋಹಾನ ಇವರಿಗಿಂತಲೂ ಮಿಗಿಲಾದ ಜನರು ನಾವೇನಲ್ಲ. ಅವರಲ್ಲಿ ಆ ಒಂದು ಅರಿವಿತ್ತು. ಏನಾದರೂ ಮಾಡಿದರೆ ಕೂಡ ಅದರ ಹಿರಿಮೆ, ಅದರ ಹೊಗಳಿಕೆ ಅದು ದೇವರಿಗೆ ಸಲ್ಲಬೇಕು, ವಿನಃ ನಮಗಲ್ಲ ಅಂತ ಹೇಳಿಕೊಂಡು ಅದರ ಆ ಕ್ರೆಡಿಟ್ ಅನ್ನು ತಮ್ಮಲ್ಲಿ ಇಟ್ಟುಕೊಳ್ಳಿಲ್ಲ, ಬದಲಾಗಿ ದೇವರಿಗೆ ಸಲ್ಲಿಸ. ಅದರ ಜೊತೆಗೆ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ, ನಾವು ಮಾತನಾಡುವಾಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಇತರರಿಗೆ ನೋಯಿಸ್ಲಿಕ್ಕೆ ಹೋಗುವುದಿಲ್ಲ. ನಾವು ಆಡಿದಂಥ ಮಾತುಗಳು ಅವರಿಗೆ ನೋವಾದರೆ ಇನ್ನೊಂದು ಸಲ ಅವರು ನಮ್ಮಲ್ಲಿ ಬರುವುದಿಲ್ಲ. ಅದಕ್ಕಾಗಿ ಏನು ಮಾಡ್ತೇವೆ? ಸಿಹಿ ಮಾತುಗಳನ್ನು ಆಡ್ತೇವೆ. ಹೀಗೆ ಅವರು ನಮ್ಮ ಹತ್ರ ಬರಬೇಕಂತ ನಾವು ಬೇರೆ ಬೇರೆ ವಿಧಾನಗಳನ್ನು ನಾವು ಉಪಯೋಗ ಮಾಡ್ತೇವೆ. ಆದರೆ ಪೇತ್ರ, ಆತನಿಗೆ ವಿದ್ಯೆ ಇದ್ದಿಲ್ಲ, ಜೊತೆಗೆ ಯಾರಿಗೂ ಕೂಡ ಮುಖ ಸ್ತುತಿ ಮಾಡಲಿಕ್ಕೆ ಕೂಡ ಬೇಡ. ಆತನಿಗೆ ತಿಳಿದಿತ್ತು ಏನಂತ ಹೇಳಿದ್ರೆ ಈ ಶಕ್ತಿ ಯೇಸು ಸ್ವಾಮಿ ಕೊಡ್ತಾರಂತ ಹೇಳಿಕೊಂಡು. ಅದಕ್ಕಾಗಿ ಜನರಿಗೆ ಮೆಚ್ಚಿಸ್ಲಿಕ್ಕೆ ಹೋಗಿ ಏನು ಪ್ರಯೋಜನ? ಆತನೇನು ಹೇಳ್ತಾನೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯ ಹೆಸರಿನಲ್ಲಿ ಈ ಒಂದು ಅದ್ಭುತ ನಡೆದಿದೆ, ಯೇಸು ಸ್ವಾಮಿಯ ಹೆಸರಿನಲ್ಲಿ ಈ ಒಂದು ಅದ್ಭುತ ನಡೆದಿದೆ. ಯಾರು ಯೇಸು ಸ್ವಾಮಿ? ದೇವರ ಕುಮಾರ, ಅಬ್ರಹಾಮ, ಇಸಾಕ ಮತ್ತು ಯಾಕೋಬ ಇವರ ದೇವರಂತ ಹೇಳಿದರೆ ನಮ್ಮ ಪೂರ್ವಜರ ದೇವರು. ಅವರೇನು ಮಾಡಿದರು? ಯೇಸು ಸ್ವಾಮಿಯನ್ನು ಮರಣದಿಂದ ಎಬ್ಬಿಸಿದರು. ನೀವೇನು ಮಾಡಿದ್ದೀರಿ? ನೀವೇನು ಮಾಡಿದ್ದೀರಿ ಅಂತ ಹೇಳಿದರೆ, ಯಾರೆಲ್ಲರೂ ಕೂಡ ಸಂಚು ಹೂಡಿದ್ದರು ಅವರ ಜೊತೆಗೂಡಿ ನೀವು ಕೂಡ ನಿಮ್ಮ ಸ್ವರ ಸೇರಿಸಿದ್ದೀರಿ. ಆದರೆ ದೇವರು ಅವರನ್ನು ಬಿಟ್ಟು ಬಿಡಲಿಲ್ಲ, ಅವರನ್ನು ಮರಣದಿಂದ ಜೀವಿಸಿದ್ದಾರೆ, ಎಬ್ಬಿಸಿದ್ದಾರೆ. ನೇರವಾಗಿ ಹೇಳ್ತಾರೆ. ನಾವೇನಾದ್ರೂ ಏನು ಮಾಡ್ತಿದ್ದೆವು? ಸುತ್ತು ಬಳಸಿ ಯಾರಿಗೆ ಕೂಡ ಆಗದಾಗಿ ಹೇಳ್ತಿದ್ದೆವು. ಯಾಕಂತ ಹೇಳಿದ್ರೆ ನೇರವಾಗಿ ಹೇಳಿದರೆ ಜನ ಬರದಿದ್ದರೆ ಹಲವಾರು ಬಾರಿ ಹಾಗೆ ಆಗ್ತದೆ. ನಾವು ಹೇಳಬೇಕಾದ್ದನ್ನು ನೇರವಾಗಿ ಹೇಳುವುದರ ಬದಲಿಗೆ ಸುತ್ತು ಬಳಸಿ ಹೇಳುವುದು, ಸಂದೇಶ ಸರಿಯಾಗಿ ಹೋಗುವುದಿಲ್ಲ. ಯಾರಿಗೆ ಏನು ಹೇಳಬೇಕೋ ಅದನ್ನು ಹೇಳಬೇಕು. ನಾವು ಸುಳ್ಳನ್ನು ಹೇಳುವುದಿಲ್ಲ, ಏನು ಉಂಟು ನಿಜ ಸಂಗತಿಯನ್ನು ಹೇಳಬೇಕು, ಒಳ್ಳೆ ರೀತಿಯಲ್ಲಿ ಹೇಳಬೇಕು. ಅದು ಅವರಿಗೆ ಕೂಡ ಒಳಿತಾಗ್ತದೆ, ಮತ್ತೆ ಒಳಿತು ಮಾಡಲಿಕ್ಕೆ ಅವರಿಗೆ ಕೂಡ ಅನುಕೂಲ ಆಗ್ತದೆ, ನಮಗೆ ಕೂಡ ಅದು ಅಂತಃಕರಣಕ್ಕೆ ಸರಿ ಅನ್ನಿಸ್ಬೇಕು. ನಾವು ಬಚ್ಚಿಟ್ಟುಕೊಳ್ಬಾರ್ದು. ಏನು ಹೇಳಲಿಕ್ಕೆ ಉಂಟು ಅದನ್ನು ನೇರವಾಗಿ ಹೇಳಬೇಕು. ಪೇತ್ರನು ಇದನ್ನು ಹೇಳಿದ್ದರಿಂದ ಜನ ಬಿಟ್ಟು ಹೋಗಲಿಲ್ಲ ಪ್ರಿಯರೇ. ಅವರು ಸ್ನಾನ ದೀಕ್ಷೆ ಪಡೆದರು. ಪೇತ್ರನು ಹೇಳಿದನು, ನೀವೇನು ತಪ್ಪು ಮಾಡಿದ್ದೀರಿ, ಆದರೆ ನೀವು ಪಶ್ಚಾತ್ತಾಪ ಪಟ್ಟರೆ ದೇವರು ನಿಮಗೆ ಕೂಡ ಕ್ಷಮೆ ನೀಡುತ್ತಾರೆ. ದೇವರು ನಿಮಗೆ ಕೂಡ ಕ್ಷಮೆ ನೀಡುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುವಂತ ಅವರ ಅನುಯಾಯಿಗಳಾಗಿದ್ದೇವೆ. ನಮಗೆಲ್ಲರಿಗೂ ಕೂಡ ದೇವರೊಂದು ಕರೆಯನ್ನು ನೀಡುತ್ತಾನೆ. ಅದು ಕರೆ ಯಾವುದಂತ ಹೇಳಿದರೆ, ಯೇಸು ಸ್ವಾಮಿಯನ್ನು ನಾವು ಪ್ರಕಟಪಡಿಸುವುದು ಜನರ ಮುಂದೆ. ಹೆದರಬೇಕಾಗಿಲ್ಲ. ದೇವರು ನಮ್ಮ ಜೊತೆಗಿರ್ತಾರೆ. ಯೇಸು ಸ್ವಾಮಿ ನಮಗೆ ಹೇಳಿದ್ದಾರೆ, ಕಾಲಾಂತ್ಯದವರೆಗೆ ನಾನು ನಿಮ್ಮ ಜೊತೆ ಇರುತ್ತೇನಂತ ಹೇಳಿಕೊಂಡು.
ಅವರು ಇರ್ತಾರೆ. ನಾವು 2000 ವರ್ಷಗಳ ಅವಧಿಯಲ್ಲಿ 2000 ವರ್ಷಗಳ ಅವಧಿಯಲ್ಲಿ ನೋಡಿದರೆ ಎಷ್ಟೋ ಜನರು ಯೇಸು ಸ್ವಾಮಿಯ ಹೆಸರನ್ನು ಅವರು ಪ್ರಕಟಪಡಿಸಿದ್ದಾರೆ. ಇರಬಹುದು ಕೆಲವರು ಅವರಲ್ಲಿ ತುಂಬ ಕಷ್ಟಕ್ಕೆ ಒಳಗಾಗಿದ್ದಾರೆ, ಇನ್ನು ಕೆಲವರಿಗೆ ಕಷ್ಟಗಳು ಸಿಗದಿರಬಹುದು. ಆದರೆ ಎಲ್ಲರನ್ನು ಕೂಡ ದೇವರು ಮೇಲಕ್ಕೆತ್ತುತ್ತಾರೆ. ಅವರಿಗೆ ಸಿಗಬೇಕಾದಂತಹ ಆ ಒಂದು ಬಹುಮಾನವನ್ನು ಖಂಡಿತವಾಗಿ ನೀಡಿಯೇ ನೀಡುತ್ತಾರೆ. ನಮಗೆ ಒಂದು ಕರ್ತವ್ಯ ಉಂಟು. ಈ ಭೂಲೋಕಕ್ಕೆ ಬಂದು ಮನುಷ್ಯರ ವಿಮೋಚನೆಯನ್ನು ಮಾಡಿದಂಥ ಯೇಸು ಸ್ವಾಮಿಯನ್ನು ಗುರುತಿಸಿಕೊಡುವುದು ಜನರಿಗೆ. ನಾವು ನಮ್ಮಲ್ಲಿ ಬಚ್ಚಿಟ್ಟುಕೊಳ್ಳುವುದಲ್ಲ, ಆ ಶಕ್ತಿಯನ್ನು ನಾವು ಇತರರಿಗೆ ಕೂಡ ನೀಡಬೇಕು. ಒಳಿತು ಎಲ್ಲರಿಗೆ ಕೂಡ ಆಗಲಿ, ಯಾರೇ ಇರಬಹುದು. ನಾವು ಆ ಹೆಸರನ್ನು, ಯೇಸು ಸ್ವಾಮಿಯ ಹೆಸರನ್ನು ಪ್ರಸಾರಪಡಿಸುವುದು ಯಾಕೆಂತ ಹೇಳಿದರೆ ಒಳಿತಾಗುವುದಕ್ಕೋಸ್ಕರ, ಎಲ್ಲರಿಗೂ ಕೂಡ ಒಳಿತಾಗಲಿ. ಎಲ್ಲರಿಗೆ ಕೂಡ, ಯಾವ ಭಾಷೆ ಇರಬಹುದು, ಯಾವ ಧರ್ಮ ಇರಬಹುದು, ಯಾವ ಜನಾಂಗ ಇರಬಹುದು, ಎಲ್ಲರಿಗೂ ಕೂಡ ಒಳಿತಾಗಬೇಕು. ಅದಕ್ಕಾಗಿಯೇ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಿದ್ದರು. ಅದನ್ನೇ ನಾವು ಇತರರಿಗೆ ನೀಡಲಿಕ್ಕೆ ತಯಾರಿರಬೇಕು. ದೇವರಿಗೆ ಮಹಿಮೆ ಅದರಿಂದ ಸಿಗುವುದು. ನಾವು ಪ್ರಿಯ ಸಹೋದರ ಸಹೋದರಿ, ನಮಗೆಲ್ಲರಿಗೂ ಕೂಡ ಯೇಸು ಸ್ವಾಮಿಯ ಪರಿಚಯ ಸಿಕ್ಕಿದೆ. ಯಾವ ರೀತಿ ಪೇತ್ರ ಮತ್ತು ಯೋಹಾನ, ಅದೇ ರೀತಿ ಅವರ ಸಂಗಡಿಗರು ಆ ಭಯದಿಂದ ಹೊರಕ್ಕೆ ಬಂದು ಧೈರ್ಯದಿಂದ ಯೇಸು ಸ್ವಾಮಿಯನ್ನು ಸಾರಿದರು. ನಮ್ಮ ಜೀವನದಲ್ಲಿ ಕೂಡ ಅದನ್ನೇ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಅಂಜಿಯುವುದು ಬೇಡ. ನಮ್ಮ ಜೊತೆಗೆ ದೇವರಿದ್ದಾರೆ. ಈ ಒಂದು ಕೆಲಸವನ್ನು ಮುಂದಕ್ಕೆ ಕೊಂಡು ಹೋಗಲಿಕ್ಕೆ ಬೇಕಾದಂಥ ಶಕ್ತಿ, ವರವನ್ನು ದೇವರಲ್ಲಿ ಈಗ ನಾವು ಪ್ರಾರ್ಥಿಸುವ. ಕರ್ತರಾದ ದೇವರೇ, ನಿಮ್ಮ ಪುತ್ರ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದು ಪ್ರವಚನ ಮಾಡಿದರು. ಅನೇಕ ಮಂದಿಗೆ ಆರೋಗ್ಯವನ್ನು ನೀಡಿದರು. ಅವರ ಕೆಲಸವನ್ನು, ಕಾರ್ಯವನ್ನು ಸಂಪೂರ್ಣಗೊಳಿಸಿ ಸ್ವರ್ಗಲೋಕಕ್ಕೆ ಏರಿ ಹೋಗುವಾಗ ಪವಿತ್ರಾತ್ಮರನ್ನು ತಮ್ಮ ಶಿಷ್ಯರ ಮೇಲೆ ಕಳುಹಿಸಿದರು. ಆ ಶಿಷ್ಯರು ಭಯದಿಂದ ಹೊರಕ್ಕೆ ಬಂದು ನಿಮ್ಮ ಪುತ್ರರನ್ನು ಸಾರಲಿಕ್ಕೆ ಆರಂಭ ಮಾಡಿದರು. ಸೂಚಕ ಕಾರ್ಯಗಳನ್ನು ಮಾಡಿದರು, ಅದ್ಭುತಗಳನ್ನು ಮಾಡಿದರು. ಕಳೆದ 2000 ವರ್ಷಗಳಲ್ಲಿ ಎಷ್ಟೋ ಜನರು, ಪುಣ್ಯ ಪುರುಷರು ನಿಮ್ಮ ಪುತ್ರರನ್ನು ಭೂಲೋಕಕ್ಕೆ ಸಾರಿದ್ದಾರೆ. ಇವತ್ತು ನಾವು ಕೂಡ ನಮ್ಮ ಜೀವನದಲ್ಲಿ ಅಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಹೇರಳವಾಗಿ ನಮಗೆ ನೀಡಿರಿ. ನಮ್ಮ ಜೀವನದಲ್ಲಿ ನಾವೇನಾದರೂ ಒಳಿತು ಮಾಡಿದ್ದರೆ ಅದರ ಕೀರ್ತಿ ನಿಮಗೇ ಸಿಗಲಿ, ನಿಮಗೇ ಮಹಿಮೆ ಆಗಲಿ. ಅದಕ್ಕಾಗಿ ನಾವು ಜೀವಿಸಲು ಬೇಕಾದಂಥ ವರಗಳನ್ನು ನಮಗೆ ನೀಡಿರಿ. ನಮ್ಮ ಜೊತೆಗೆ ಅನೇಕ ಜನರು ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ದೇಹದ ಆರೋಗ್ಯವನ್ನು ನೀಡಿರಿ. ಅವರಿಗೆ ಬೇಕಾದಂಥ ಮನಸ್ಸಿಗೆ ನೆಮ್ಮದಿಯನ್ನು ನೀಡಿರಿ. ಅವರ ಕುಟುಂಬದ ಮೇಲೆ ನಿಮ್ಮ ಅನಂತ ಆಶೀರ್ವಾದವನ್ನು ಸುರಿಸಿರಿ. ಆ ಕುಟುಂಬದ ಮೇಲಿನ ಎಲ್ಲ ಇರುವಂಥ ಮಕ್ಕಳಿಗೆ ನಿಮ್ಮ ಕೃಪಾವರಗಳನ್ನು ನೀಡಿರಿ. ಅವರ ವಿದ್ಯೆ ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ಮಾಡಿರಿ. ಉತ್ತಮ ಭವಿಷ್ಯವನ್ನು ಅವರಿಗೆ ನೀಡಿರಿ. ಯಾರೆಲ್ಲರೂ ಕೂಡ ಕಾಯಿಲೆಯಿಂದ ಇದ್ದು ಈ ಪ್ರಾರ್ಥನಾ ಕೂಟದಲ್ಲಿ ಪಾಲ್ಗೊಂಡಿದ್ದಾರೋ ಅವರ ಕಾಯಿಲೆಯನ್ನು ಗುಣಪಡಿಸಿರಿ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.